ಈಗ 42 kg ವಿಭಾಗದ ಮೆನ್ ವಿಭಾಗದ ಕುಸ್ತಿ ಇದು ಸಹ 3 ಮಿನಿಟ್ನ ಕುಸ್ತಿ ಇದು ಮೆನ್ ಆದರೆ ಸಬ್ ಜೂನಿಯರ್ ಆದ್ರೆ ಮಾತ್ರ ಸ್ಕೂಲ್ ವಿಭಾಗ ಆದರೆ 2 ನಿಮಿಷ ಇರ್ತದೆ. ಮಣಿಕಂಠ ಶಿವಾಜಿ ಫಿಸಿಕಲ್ ಬರಪ ಒಳಗಡೆ ಮಣಿಕಂಠ ಶಿವಾಜಿ ಫಿಸಿಕಲ್ ಮೇಘರಾಜ್ ಟಿ ಪಿ ಚಿತ್ರಾಪುರ. ಇದರಲ್ಲಿ ಯಾರು ಗೆಲ್ತೀರಿ ಅವರು ನೀಲಿ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಇರಬೇಕು, ಯಾಕೆಂದರೆ 9 ಜನ ಇರೋದ್ರಿಂದ ಮತ್ತೊಂದು ಕುಸ್ತಿ ಬರ್ತದೆ ಇಲ್ಲಿ. ಮಣಿಕಂಠ ಶಿವಾಜಿ ಫಿಸಿಕಲ್ ರೇ, ಮೇಘರಾಜ್ ಟಿ ಪಿ ಚಿತ್ರಾಪುರ ಬ್ಲೂ. ಮತ್ತೆ 2 ಅಂಕ ರೆಡ್ಡಿ ಅವರಿಗೆ. ಬೇಗ ಬರ್ಬೇಕು. ಮಣಿಕಂಠ ಎಲ್ಲಿದ್ರಿ? ಹಾಂ, ವೆರಿ ಗುಡ್. ಮೇಘರಾಜ್ ಟಿ ಪಿ ಚಿತ್ರಾಪುರ ಎಲ್ಲಿದ್ರಿ? ಮೇಘರಾಜ್ 6-0. ಮೇಘರಾಜ್ ಟಿ ಪಿ ಚಿತ್ರಾಪುರ ಬರ್ಬೇಕು ಒಳಗಡೆ ನೀವು. ಹರ್ಷಿತ್ ಶಿವಾಜಿ ಸರ್ಕಸ್ ರೆಡ್, ಕುಮಾರ್ ಟಿ ಪಿ ಚಿತ್ರಾಪುರ ಬ್ಲೂ. ಅದೇ ರೀತಿ ಅಜಯ್ ಶಿವಾಜಿ ಫಿಸಿಕಲ್ ರೆಡ್, ಶಫೀಕ್ ಬದ್ರಿಯಾ ಹೆಲ್ತ್ ಲೀಗ್ ಬ್ಲೂ, ಅರ್ಫತ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್. ಅವರು ಇದರಲ್ಲಿ ಯಾರು ಗೆಲ್ತಾರೆ ಅವರೊಟ್ಟಿಗೆ ಆಡಬೇಕಾಗ್ತದೆ. 42 ಆದ ತಕ್ಷಣ 46 kg ವಿಭಾಗದ ಕುಸ್ತಿಪಟುಗಳು ತಯಾರಾಗಬೇಕಲ್ಲಿ. ಮಣಿಕಂಠ ಹತ್ತಪ್ಪ ಮೇಲ್ಗಡೆ ಶಿವಾಜಿ ಫಿಸಿಕಲ್. ಹಾಂ, ಈಗ ಜಿತೇಶ್ ನೀವು ಬ್ಲೂ ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಇರ್ಬೇಕು ನೋಡಪ್ಪ ನೀವು. ನೆಕ್ಸ್ಟ್ ಇನ್ನೊಂದು ರೌಂಡ್ ಬರ್ತದೆ. ಜಿತೇಶ್ ರೆಡ್. 42 kg ವಿಭಾಗದಿಂದ 42, 50, 57 ಹಾಗೂ 65 kg ವಿಭಾಗದ 4 ವಿಭಾಗದ ತೂಕವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಪ್ರಾರಂಭ ಮಾಡ್ತಿದ್ದೇವೆ. ಯಾರು ಆಬ್ಸೆಂಟ್ ಆಗಬಾರ್ದು. ಆಬ್ಸೆಂಟ್ ಆದರೆ ಅವರನ್ನು ಆಬ್ಸೆಂಟ್ ಅಂತ ಪರಿಗಣನೆ ಮಾಡಲಾಗ್ತದೆ. ಮತ್ತು ನೆಕ್ಸ್ಟ್ ಆಡ್ಸಕ್ಕೆ ಬರಲ್ಲ ಅವರಿಗೆ. ಹರ್ಷಿತ್ ಶಿವಾಜಿ ಸರ್ಕಸ್ ಕೈ ಹತ್ರ ಅಲ್ಲೇ ಹರ್ಷಿತ್. ಕುಮಾರ್ ಡಿ ಪಿ ಚಿತ್ರಾಪುರ ಎಲ್ಲದ್ರಿ? ಕುಮಾರ್ ಡಿ ಪಿ ಚಿತ್ರಾಪುರ ಎಲ್ಲದ್ರಿ? ಸ್ಕೋರ್ 0-2. ಒಂದು 2 ಸ್ಕೋರ್. ಸತೀಶ್ ಸ್ಕೋರ್ 1-4 ಸ್ಕೋರ್. ನೆಕ್ಸ್ಟ್ ಹರ್ಷಿತ್ ಶಿವಾಜಿ ಸರ್ಕಸ್, ಕುಮಾರ್ ಡಿ ಪಿ ಚಿತ್ರಾಪುರ ಬರ್ಬೇಕು ಒಳಗಡೆ. ಅಕ್ಷಯ್ ಶಿವಾಜಿ ಬರೋ ಒಳಗಡೆ. ಅಕ್ಷಯ್ ಶಿವಾಜಿ ಫಿಸಿಕಲ್, ಶಫೀಕ್ ಬದ್ರಿಯಾ ಹೆಲ್ತ್ ಲೀಗ್. ಅಕ್ಷಯ್ ಶಿವಾಜಿ ಫಿಸಿಕಲ್ ಕೈ ಎತ್ತಿ ಯಾರು? ಶಫೀಕ್ ಬದ್ರಿಯಾ ಹೆಲ್ತ್ ಲೀಗ್.
ನೀಲಿ ಅವರಿಗೆ 2 ಅಂಕ ಈಗ. ಕೂರಿ ಇವರೇ ಬಿಸಲ್ ಆದ್ಮೇಲೆ ಬರೋದು, ಬಿಸಲ್ ಹಾಕಿಂತ ಮುಂಚೆ ಮಾಡ್ಬೇಕು. ಕೂರಿ ಚೀರೆ ಕೂತಂದು ಹೇಳಿ. ಅಕ್ಷಯ್ ಭಾರತ್ ಶಿವಾಜಿ ಒಳಗಡೆ, ಅದೇ ರೀತಿ ಶಫೀಕ್ ಬದ್ರಿಯಾ ಹೆಲ್ತ್ ಲೀಗ್. ಅರಾಫತ್ ಎಲ್ಲಿದ್ರಿ? ಅರಾಫತ್ ಎಲ್ಲಿದ್ರಿ? ಬರೀ ಒಳಗಡೆ ಬರ್ರಿ. ಜಿತೀಶ್ ಆಂಜನೇಯ ಶಿಶಿತ್ಲು. ಅದಾದ ತಕ್ಷಣ 46 kg ವಿಭಾಗದಲ್ಲಿ ಎಲ್ಲ ಕುಸ್ತಿಪಟುಗಳು ತಯಾರಾಗಿರ್ಬೇಕು. ಪ್ರವೀಣ್ ಡಿ ಪಿ ಚಿತ್ರಾಪುರ ರೇಟ್ 46 kg. ಮಂಜು ಹೆಚ್ ರಾಘವೇಂದ್ರ ರಾಮಾಂಜನೇಯ ಆಡ್ಯಾರ್ ಪಡವ್ ರೆಡಿ ಇರ್ಬೇಕು ನೀವು. ಪವನ್ ಶಿವಾಜಿ ಸರ್ಕಸ್ ರೆಡ್, ಶ್ರೀನಾಥ್ ಶಿವಾಜಿ ಸರ್ಕಸ್ ಬ್ಲೂ, ನಿತಿನ್ ಶಿವಾಜಿ ಫಿಸಿಕಲ್ ರೆಡ್, ಶರ್ಫಾನ್ ಬದ್ರಿಯಾ ಹೆಲ್ತ್ ಬ್ಲೂ, ಅದೇ ರೀತಿ ಆಕಾಶ್ ಶಿವಾಜಿ ಫಿಸಿಕಲ್ ರೆಡ್, ಅಜಿತ್ ವಿ ಬಿ ಬೆಂಗ್ರೆ ಬ್ಲೂ. ಇಷ್ಟು ಜನ 46 kg ರೆಡಿ ಇರ್ಬೇಕು. ಸ್ಕೋರ್ 2-2 ಆಗಿದೆ ಇಬ್ಬರಿಗೂ. 2-2. ಮತ್ತೆರಡು ಅಂಕ. ಓಕೆ, 4-2. 4-2. ಪ್ರವೀಣ್ ಡಿ ಪಿ ಚಿತ್ರಾಪುರ, ಮಂಜು ರಾಮಾಂಜನೇಯ ಅಡ್ಡಾರ್ ಪಡವ್, ಸತೀಶ್. ನೆಕ್ಸ್ಟ್ Yes, right warning. ಎರಡು ಅಂಕ ನೀಲಿಪಟ್ಟಿ ಅವರಿಗೆ. ಪ್ರವೀಣ್ ಟಿ ಪಿ ಚಿತ್ರಾಪುರ ಇಲ್ಲದ್ರಿ. ಪ್ರವೀಣ್ ಟಿ ಪಿ ಚಿತ್ರಾಪುರ 46 kg ವಿಭಾಗದಲ್ಲಿ ಬ್ಯಾಟ್ ಹತ್ರ ಬರಪ್ಪ ನೀನು. ಮಂಜು ರಾಮಾಂಜನೇಯ ಅಡ್ಡಾರ್ ಪಡವ್ 46 kg ವಿಭಾಗದಲ್ಲಿ.
ಪ್ರವೀಣ್ ಡಿಪಿ ಚಿತ್ರಾಪುರ, ಮಂಜು ರಾಮಾಂಜನೇಯ ಅಡ್ಯಾರ್ ಕೊಡೋ. ಮತ್ತೆ ಎರಡು, ಈ ಕೆಂಪು ಪಟ್ಟಿಯವರಿಗೆ ಎರಡು, ನೀಲಿ ಅವರಿಗೆ ಎರಡು, ಇಬ್ಬರಿಗೂ ಸಹ ಎರಡು ಎರಡು ಅಂತ. ಒಂದು ಅಂಕ ನೀಲಿ ಪಟ್ಟಿಯವರಿಗೆ, 2-3 ಸ್ಕೋರ್. ಸ್ಕೋರ್ 2-3. ಸ್ವಲ್ಪ ಖಾಲಿ ಮಾಡಿ ಅವರು, ಜಾಗ ಬಿಟ್ಬಿಡಿ. ಯಾಕಂದ್ರೆ ಕೂರಿ ಆರಾಮ, ಚೇರ್ಗಳೆಲ್ಲ ಇದೆ, ಕೂರಿ ಆರಾಮ ಕೂರಿ. ಮ್ಯಾಚ್ ಬಿಟ್ಟು ಹಿಂದೆ ಕೂತ್ಬಿಡ್ಬೇಕಲ್ಲ, ಎಂಟು ಸಮಯ ಮುಕ್ತಾಯವಾಗಿದೆ. ಸ್ಕೋರ್ಗಳವಾಗ 2-3. ಕೆಂಪು ಪಟ್ಟಿ ಅವರಿಗೆ 2, ನೀಲಿ ಅವರಿಗೆ 3. ನೀವು ಬಂದು ಕ್ರಾಸ್ ಮಾಡಿರೋಕ್ಕಿಂತ ಈ ಕಡೆ ಬ್ಲೂ ಕಡೆ ಸ್ಕೋರ್ 2-5. ನೋಡಿ, ಯಾರ್ದೋ ಬೈಕ್ ಕೀ ಕಳೆದಿದೆ ಇಲ್ಲಿ ನೋಡಿ. ಕಳೆದಿದ್ದವ್ರು ಬನ್ನಿ ಇಲ್ಲಿ. ಯಾರ್ದು ಬೈಕ್ ಕೀ ಕಳೆದಿದೆ ನೋಡಿ, ಇಲ್ಲಿ ಸಿಕ್ಕಿದೆ. ಸಿಕ್ಕವ್ರು ತಂದು ಕೊಟ್ಟಿದ್ದಾರೆ, ಬಂದು ತೆಗೆದುಕೊಂಡು ಹೋಗಿ. ಇಲ್ಲಿ ನಮ್ಮ ಮಾಜಿ ಪ್ರೆಸಿಡೆಂಟ್ ಅದಲ್ಲ, ಅವ್ರ ಕೈಲಿ ಕೊಟ್ಟಿರ್ತೇವೆ, ತೆಗೆದುಕೊಂಡು ಹೋಗಿದ್ದಾರೆ. ಸ್ಕೋರ್ 2-5. ಒಂದು ಅಂಕ ಕೆಂಪು ಪಟ್ಟಿ ಅವರಿಗೆ. 3-2, 3-5 ಸಾರಿ, 3-5. ತುಕಾರಾಮ್ ಕೊಟ್ಟು. ಸ್ಕೋರ್ 3-5. ಮೂರು 2 ಸ್ಕೋರ್.
ಅಕ್ಷಯ್ ಎಲ್ಲದಿಯಪ್ಪ? ಎಸ್ ಕೆಂಪು ಬಿಡ ಕೈ ಬಿಡಪ್ಪ ಕೈ ಬಿಡ. ಕೆಂಪು ಪಟ್ಟಿನ ಆರು ರೆಡಿ ಇರ್ಬೇಕು ನೋಡ್ರಪ್ಪ, ನೀವು ಸೆಮಿಫೈನಲ್ ಆಡಿಸ್ತೀವಿ. 65 kg ರೆಡಿ ಇರ್ಬೇಕು, ನೀವು ಸೆಮಿಫೈನಲ್ ಆಡಿಸ್ತೀವಿ. ಯಾಕೆಂದ್ರೆ ನಾಳೆ ಬಾಲಕರ ವಿಭಾಗದ್ದು, ಮಹಿಳೆಯರ ವಿಭಾಗ, ರಿಪೀಚು, ಸೀನಿಯರ್ ವಿಭಾಗದ ಸೆಮಿಫೈನಲ್ ಎಲ್ಲ ಇರ್ತದೆ. ಹಾಗಾಗಿ 65 kg ವರೆಗೂ ಸೆಮಿಫೈನಲ್ ಆಡಿಸ್ತೀವಿ. ಎರಡು ಸ್ಕೋರ್. ನೆಕ್ಸ್ಟ್ ಅಕ್ಷಯ್ ಹಾಗೂ ಜಿತೇಶ್. Ariel score 6-2. Aaron Naku. Aaron Naku score. ಈ ಕುಸ್ತಿ ಬೈಫಾಲ್ ಆಧಾರದಲ್ಲಿ ತೀರ್ಮಾನ ಆಗಿದೆ. ಕೆಂಪು ಪಟ್ಟಿ ಕಟ್ಟಿರ್ತಕ್ಕಂಥ ಮಣಿಕಂಠ ಶಿವಾಜಿ ಫಿಸಿಕಲ್ ಇವರು ಫೈನಲ್ ಹಂತವನ್ನು ತಲುಪಿದ್ದಾರೆ. ತೃತೀಯ ಸ್ಥಾನಕ್ಕೆ ಆಡ್ತಕ್ಕಂಥವರು ಮಣಿಕಂಠ ಹಾಗೂ ಹರ್ಷಿತ್ ಆಡ್ಬೇಕಾಗ್ತದೆ ತೃತೀಯ ಸ್ಥಾನಕ್ಕೆ. ಈಗ ನಡೀತಾ ಇರ್ತಕ್ಕಂಥ ಕುಸ್ತಿ ಅಕ್ಷಯ್ ಶಿವಾಜಿ ಬಿಸ್ಕಲ್ನವರು, ಅದೇ ರೀತಿ ಜಿತೇಶ್ ಆಂಜನೇಯ ಶಶಿತ್ಲ ಕುಸ್ತಿಪಟ್ಟವರು. ಇನ್ನು 46 kg ವಿಭಾಗದಲ್ಲಿ ಪ್ರವೀಣ್ ಡಿ ಪಿ ಚಿತ್ರಾಪುರ ರೆಡಿಯಾಗಪ್ಪ. ಪ್ರವೀಣ್ ಡಿ ಪಿ ಚಿತ್ರಾಪುರ, ಪವನ್ ಶಿವಾಜಿ ಸರ್ಕಸ್ ಬೇಗ ರೆಡಿ ಆಗಬೇಕು. ಅದೇ ರೀತಿ ನಿತಿನ್ ಶಿವಾಜಿ ಫಿಸಿಕಲ್ ರೆಡ್, ಅಜಿತ್ ಬಿ ಬೆಂಗ್ರೆ ಬ್ಲೂ. ಇನ್ನು 50 kg ವಿಭಾಗದಲ್ಲಿ ಇಸ್ಮಾಯಿಲ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್ ಹಾಗೂ ರಾಜೇಶ್ ರಾಮಾಂಜನೇಯ ಆಡ್ಯಾರ್ ಪಡೋ ಬ್ಲೂ. ಇನ್ನು ಅದೇ ರೀತಿ ಬಸು ಮಂಗಲ್ DVH ಗಾರ್ಡ್ ರೆಡ್, ಪ್ರಕಾಶ್ ದಿಪಿ ಚಿತ್ರಾಪುರ ಬ್ಲೂ ರೆಡಿ ಇರ್ಬೇಕು ನೀವು. 57 kg ವಿಭಾಗದಲ್ಲಿ ನಶಾಲ್ ಬದ್ರಿಯಾ ಹೆಲ್ತ್ ರೆಡ್ ಹಾಗೂ ಶರಣ್ ಶಿವಾಜಿ ಫಿಸಿಕಲ್ ಬ್ಲೂ. ಇದು ತೃತೀಯ ಸ್ಥಾನದ ಕುಸ್ತಿ 42 kg ವಿಭಾಗದಲ್ಲಿ 42 kg. ಶಫೀಕ್ ಬದ್ರಿಯಾ ಹೆಲ್ತ್ ಲೀಗ್ ರೆಡ್, ಅದೇ ರೀತಿ 3 ನಿಮಿಷ ಜಿತೀಶ್ ಆಂಜನೇಯ ಶಿಶಿತ್ತು ಕಳಿಸಿ ಬೇಗ. ಇನ್ನು 46 kg ನಲ್ಲಿ ಮಂಜು ಆಂಜನೇಯ ಅಡ್ಡಾರ್ ಪಡೋ ಕೈ ಎತ್ತಪ್ಪ.
ಮಂಜು ಎಲ್ಲದಿಯಪ್ಪ ರೆಡ್ ಕಾಸ್ಟ್ಯೂಮ್. ಅದೇ ರೀತಿ ಪವನ್ ಶಿವಾಜಿ ಸರ್ಕಸ್ ಬ್ಲೂ ಕಾಸ್ಟ್ಯೂಮ್. ಆಕಾಶ್ ಶಿವಾಜಿ ಫಿಸಿಕಲ್ ರೆಡ್. ಅದೇ ರೀತಿ ನಿತಿನ್ ಶಿವಾಜಿ ಫಿಸಿಕಲ್ ಬ್ಲೂ. ಬೇಗ ರೆಡಿಯಾಗಿ ಬರ್ಬೇಕು ನೀವು. ಈ ಒಂದು ಕುಸ್ತಿನಲ್ಲಿ ಮಣಿಕಂಠ 42 kg ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಎಲ್ಲ ಚೆನ್ನಾಗಿ ಆಡ್ಲಿ ತಂದು ಮೇಘರಾಜ್ ಡಿಪಿ ಚಿತ್ರಾಪುರದ ಕುಸ್ತಿಪಟು. ಅದೇ ರೀತಿ ನೀಲಿ ಕಾಸ್ಟ್ಯೂಮ್ನಲ್ಲಿ ಅಕ್ಷಯ್ ಎಂ ಶಿವಾಜಿ ಫಿಸಿಕಲ್. ಇದು 42 kg ವಿಭಾಗದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನದ ಕುಸ್ತಿ ಇದು. ಇನ್ನು 46 kg ವಿಭಾಗದಲ್ಲಿ ಪ್ರವೀಣ್ ಡಿಪಿ ಚಿತ್ರಾಪುರ ಹಾಗೂ ಅಜಯ್ ಎಸ್ ಬಿಬಿ ಬೆಂಗ್ರೆ. ನೀವು ರೆಡಿ ಇರ್ಬೇಕು ನೋಡಪ್ಪ. ಅಲ್ಲಿ ರೆಡ್ಡಿಗೆ 2 ಅಂಕ ನೋಡಿ. ಕೌಂಟ್ರಿ ಟೆಕ್ನಿಕ್ ಅಂತ ಹೇಳ್ತಾರೆ. ಲೆಗ್ ಅಟ್ಯಾಕ್ ಮಾಡಿದಾಗ ಕೌಂಟ್ರಿ ಟೆಕ್ನಿಕ್ ಮಾಡಿ 2 ಪಾಯಿಂಟ್ ಅನ್ನ ತೆಗೆದು ರೆಡ್ ಕಾಸ್ಟ್ಯೂಮ್ನ ಪೈಲ್ವಾನ್. ಮತ್ತೆ 2 ಅಂಕ ನೀಡಿ ಕೆಂಪು ಪಟ್ಟಿಯವರಿಗೆ. 4-0. ಸರ್ಟಿಫಿಕೇಟ್ ಬರೆದಂತವ್ರು ಅವ್ರಿಬ್ಬರನ್ನ ಕಳಿಸ್ತೇವೆ ಅಲ್ಲೇ ಕಡೆ. ಮತ್ತೆ 2 ಅಂಕ ಕೆಂಪು ಪಟ್ಟಿ ಅವರಿಗೆ. ಮತ್ತೆ 2 ಅಂಕ. ಒಳಗಡೆ 6-0 ಸ್ಕೋರ್. ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ರು ಕುಸ್ತಿಪಟುಗಳು. 42 kg ವಿಭಾಗದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನದ ಕುಸ್ತಿ. ಈಗಾಗಲೇ ಮಣಿಕಂಠ ಶಿವಾಜಿ ಫಿಸಿಕಲ್, ಅದೇ ರೀತಿ ಜಿತೇಶ್ ಆಂಜನೇಯ ಶಶೂತಿ ಅವರು ತೃತೀಯ ಸ್ಥಾನಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ನೀಲಿ ಕಾಸ್ಟ್ಯೂಮ್ನವರಿಗೆ 2 ಅಂಕ. 6-2 ಸ್ಕೋರ್. ಕೆಂಪು ಕಾಸ್ಟ್ಯೂಮ್ನವರಿಗೆ 6, ನೀಲಿ ಅವರಿಗೆ 2. ಪ್ರವೀಣ್ ಡಿಪಿ ಚಿತ್ರಾಪುರ, ಅಜಿತ್ ಎಸ್ ಬಿಬಿ ಬೆಂಗ್ರೆ ರೆಡಿ ಆಗಿರ್ಬೇಕು ನೀವಿಬ್ರು. ಸಮಯ ಮುಕ್ತಾಯವಾಗಿದೆ. 3 ನಿಮಿಷಗಳ ಸಮಯ. ಇದು 42 kg ವಿಭಾಗದ ಕುಸ್ತಿ. ನೆಕ್ಸ್ಟ್ 46 kg, ಅದಾದ್ಮೇಲೆ 50 kg, 57 kg, 65, 84 ಪ್ಲಸ್ 84.
ಕೌಂಟರ್ ಅಟ್ಯಾಕ್. ನೋಡಿ ನಿಮ್ಮ ಎದುರುಗಡೆನೆ ಕುಸ್ತಿ ಯಾವ ತರ ಉಲ್ಟಾಯ್ತು ಅಂತಂದ್ರೆ ನೋಡಿದಿಲ್ಲ ನೀವೇ. ಇಬ್ಬರಿಗೂ ಚಪ್ಪಾಳೆಯ ಮೂಲಕ ಕುಸ್ತಿಪಟುಗಳಿಗೆ ಅಭಿನಂದನೆ ತಿಳಿಸ್ಬೇಕು. ಕೆಂಪು ಪಟ್ಟಿ ಕಟ್ಟಿರ್ತಕ್ಕಂಥ ಮೇಘರಾಜ್ ಅವರ ಪ್ರಥಮ ಸ್ಥಾನವನ್ನು ಡಿಪಿ ಚಿತ್ರಾಪುರದಲ್ಲಿ ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಅವರು ಸಹ ಬಹಳ ಅತ್ಯುತ್ತಮವಾಗಿ ಆಡಿದ ಕುಸ್ತಿಪಟುವರು. ಅಕ್ಷಯ್ ಶಿವಾಜಿ ಫಿಸಿಕಲ್ನವರು ಅವರು ಸಹ ಅತ್ಯುತ್ತಮವಾಗಿ ಆಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ.